ಅತ್ತ ಇತ್ತ ಸುತ್ತ ಮುತ್ತ ನೋಡಿದ್ರೆ ಎಲ್ಲಿ ನೋಡಿದರೂ ಜಲರಾಶಿ. ಜಲರಾಶಿಯ ಮಧ್ಯದಲ್ಲಿ ನಾನೊಬ್ಬನೇ ಹುಟ್ಟಿಕೊಂಡಿದ್ದೇನೆ. ನಾನು ಎಲ್ಲಿಂದ ಬಂದೆ? ಯಾಕಾಗಿ ಬಂದೆ? ಈ ಪ್ರಪಂಚಕ್ಕೆ ನನಗೆ ಬರುವುದಕ್ಕೆ ಕಾರಣೀಕರ್ತರು ಯಾರು ತಿಳಿಯದಾಗಿ ಹೋಗಿದೆಯಲ್ಲ. ನೋಡೋಣ, ಅರಸೋಣ, ಮುಂದುವರಿಯೋಣ. ಎಂದರೆ ಕಲ್ಪಮಗೊಂಡವರಾಗಿ ಏನಿದೆ ವಿಚಿತ್ರ? ಇದ್ದಕ್ಕಿದ್ದ ಹಾಗೆ ನನ್ನ ಜನನ ಯಾರಿಂದ ಆಯ್ತು? ಯಾಕಾಯ್ತು? ಯಾತಕ್ಕಾಯ್ತು? ಅತ್ತ ಇತ್ತ ಎತ್ತ ಕಟ್ಟೆತ್ತಿ ನೋಡಿದರು ಜನ
ಹಾಗಾದರೆ ಈ ಜಲರಾಶಿ ಮಧ್ಯಕ್ಕೆ ನಾನು ಹೇಗೆ ಬಂದೆ, ಯಾಕಾಗಿ ಬಂದೆ, ಯಾರಿಂದ ಬಂದೆ, ಏನಿಲ್ಲ ಬಂದೆ ನೋಡ್ತೇನೆ.